ಪ್ರಯಾಣ ಪ್ರಿಯರು ಸಾಮಾನ್ಯವಾಗಿ ರಸ್ತೆಗಿಳಿಯುವಾಗ ಕಾರು ಅಥವಾ ಬೈಕನ್ನು ಆಯ್ಕೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಕೇರಳದ 40 ವರ್ಷ ಪ್ರಾಯದ ಮಹಿಳೆಯೊಬ್ಬಳು ದೂರದ ಕಾಶ್ಮೀರಕ್ಕೆ ಆಯ್ಕೆ ಮಾಡಿದ್ದು ಭಾರೀ ಗಾತ್ರದ ಟ್ರಕ್ ಅನ್ನು. 40 ವರ್ಷದ ಜಲೇಜಾ ಅವರು ಪತಿ ರಮೇಶ್ ಮತ್ತು ಸಂಬಂಧಿ ಅನೀಶ್ ಕೆಎಸ್ ಅವರೊಂದಿಗೆ ಪ್ರಯಾಣ ಆರಂಭಿಸಿದ್ರು. ಫೆಬ್ರವರಿ 2ರಂದು ಕೇರಳದ ಎರ್ನಾಕುಲಂ ಜಿಲ್ಲೆಯ ಪೆರಂಬೂರ್ನಿಂದ ಪುಣೆಗೆ ಫ್ಲೈವುಡ್ ತುಂಬಿದ ಟ್ರಕ್ ಅನ್ನು ಸ್ವತಃ ಚಲಾಯಿಸಿ ಪುಣೆಯಲ್ಲಿ ಸರಕು ಇಳಿಸಿ ಬಳಿಕ ಕಾಶ್ಮೀರಕ್ಕೆ ಈರುಳ್ಳಿಯನ್ನು ಸಾಗಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಪಂಜಾಬ್ ರಾಜ್ಯಗಳ ಗಡಿ ದಾಟಿ ಟ್ರಕ್ ಅನ್ನು ಚಲಾಯಿಸಿ ಕಾಶ್ಮೀರವನ್ನು ತಲುಪಿದ್ರು ಜಲಜಾ. ಭಾರೀ ಗಾತ್ರದ ಸರಕು ಸಾಗಣೆ ಲಾರಿಯ ಹಿಂದೆ ಮಹಿಳೆಯೊಬ್ಬರು ಓಡಾಡ್ತಾ ಇರೋದು ಹಲವರ ಅಚ್ಚರಿಗೆ ಕಾರಣವಾಗಿತ್ತು. ಅಲ್ಲಿಂದ ವಾಪಸ್ ಬರುವಾಗ ಹರಿಯಾಣದಿಂದ ಕರ್ನಾಟಕದ ಬೆಂಗಳೂರಿಗೆ ಫ್ಲೈವುಡ್ ಅನ್ನು ಸಾಗಿಸಿ ಬಳಿಕ ಮೈಸೂರಿನಿಂದ ಕೇರಳಕ್ಕೆ ಇಳಿಸಲು ಸಕ್ಕರೆಯ ಸರಕನ್ನು ಪಡೆದುಕೊಂಡಿದ್ರು. ತಮ್ಮ ಸಾಹಸಮಯ ಚಾಲನೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ 40 ವರ್ಷದ ಜಲೇಜಾ ಅವರು, ಬಾಲ್ಯದಿಂದಲೂ ನನಗೆ ಡ್ರೈವಿಂಗ್ ಬಗ್ಗೆ ಒಲವಿತ್ತು. ಮದುವೆಯಾದ ನಂತರ ಡ್ರೈವಿಂಗ್ ಕಲಿತು ತನ್ನ ಪತಿಯೊಂದಿಗೆ ಲಾರಿಯಲ್ಲಿ 2 ಬಾರಿ ಮುಂಬೈಗೆ ಹೋಗಿದ್ದೆ. ಇದೇ ನನಗೆ ಕಾಶ್ಮೀರದವರೆಗೆ ಟ್ರಕ್ ಚಲಾಯಿಸಲು ಪ್ರೇರಣೆಯಾಯಿತು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ದಕ್ಷಿಣ ಭಾರತದ ತುದಿಯಿಂದ ಉತ್ತರ ಭಾರತದ ತುದಿ ಕಾಶ್ಮೀರಕ್ಕೆ ಟ್ರಕ್ ಚಲಾಯಿಸಿ ದಾಖಲೆ ನಿರ್ಮಿಸಿದ್ದ ಜಲೇಜಾ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾಳೆ.